ಈ ಒಂದು ವಿಡಿಯೋದಲ್ಲಿ ನಾವು ಸಮಾಜ ವಿಜ್ಞಾನದ ಭಾಗ 2 ಅಂದರೆ 8ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 2ರ ಒಂದು ಬುಕ್ದಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ಸ್ ನೋಟ್ಸ್ಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಮೌರ್ಯರು ಮತ್ತು ಕುಶಾಣರು ಭಾರತ ಕಂಡ ಮೊಟ್ಟಮೊದಲ ಸಾಮ್ರಾಜ್ಯ ಮೌರ್ಯರು. ಇವರು ಮಗಧದಿಂದ ರಾಜ್ಯವನ್ನು ಆಳಿದರು. ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ ಈ ಮನೆತದ ರಾಜರುಗಳಲ್ಲೇ ಪ್ರಮುಖರು. ಯಾರ್ಯಾರು ಇಂಪಾರ್ಟೆಂಟ್ಸಪ್ಪ ಅಂದರೆ ಇಲ್ಲಿ ಚಂದ್ರಗುಪ್ತ, ಬಿಂದುಸಾರ, ಅಶೋಕ ಈ ಮನೆತನಗಳಲ್ಲೇ ಪ್ರಮುಖರಾದಂಥವರು. ಈ ಮನೆತನವು ಚಂದ್ರಗುಪ್ತ ಮೌರ್ಯನಿಂದ ಸ್ಥಾಪನೆ ಆಯಿತು. ಈ ಮೌರ್ಯ ಸಾಮ್ರಾಜ್ಯ ಯಾರಿಂದ ಸ್ಥಾಪನೆ ಆಯಿತಪ್ಪ ಅಂತಂದರೆ ಚಂದ್ರಗುಪ್ತ ಮೌರ್ಯನಿಂದ ಸ್ಥಾಪನೆ ಆಯಿತು. ಇವನ ಪ್ರಖ್ಯಾತಿಯನ್ನು ಗ್ರೀಕ್ ರಾಯಭಾರಿ ಮೆಗಸ್ತನಿಸನು ಇಂಡಿಕಾದಲ್ಲಿ ದಾಖಲಿಸಿದ್ದಾನೆ. ನೋಡಿ ಇಲ್ಲಿ ಮೆಗಸ್ತನಿಸ್ ಯಾವ ದೇಶದ ಇವನು ಯಾವ ದೇಶದವನಪ್ಪ ಅಂದರೆ ಗ್ರೀಕ್ ದೇಶದವನು. ಇವನು ಬರೆದಂಥ ಒಂದು ಕೃತಿ ಯಾವುದಂದರೆ ಇಂಡಿಕಾ. ಯಾವುದು? ಇಂಡಿಕಾ. ನೆಕ್ಸ್ಟ್ ಮೆಗಸ್ತನಿಸನು ಗ್ರೀಕ್ ರಾಯಭಾರಿಯಾಗಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದನು. ಈ ಮೆಗಸ್ತನಿಸನು ಗ್ರೀಕ್ ರಾಯಭಾರಿಯಾಗಿ ಯಾರ ಆಸ್ಥಾನಕ್ಕೆ ಬಂದಪ್ಪ ಅಂತಂದರೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದನು. ಮೌರ್ಯರ ರಾಜಧಾನಿ ಪಾಟಲಿಪುತ್ರದಲ್ಲಿ ತನ್ನ ಅನುಭವಗಳನ್ನು ಇಂಡಿಕಾ ಕೃತಿಯಲ್ಲಿ ತಿಳಿಸಿದ್ದಾನೆ. ಇಂಡಿಕಾ ಕೃತಿಯು ಮೌರ್ಯರ ಕಾಲದ ನಗರಾಡಳಿತ, ಸಾಮಾಜಿಕ ಮತ್ತು ಆರ್ಥಿಕ ಸಂಗತಿಗಳನ್ನು ಕುರಿತು ತಿಳಿಸುತ್ತದೆ. ಈ ಇಂಡಿಕಾ ಕೃತಿ ಏನು ಮೆಗಸ್ತನಿಸನು ಬರೆದಿದ್ದಾನಲ್ಲ, ಅದು ಯಾವುದ್ರ ಬಗ್ಗೆ ತಿಳಿಸುತ್ತಂದರೆ ಮೌರ್ಯರ ಕಾಲದ ನಗರಾಡಳಿತ, ಸಾಮಾಜಿಕ ಮತ್ತು ಆರ್ಥಿಕ ಸಂಗತಿಗಳ ಬಗ್ಗೆ ಅದು ತಿಳಿಸುತ್ತದೆ. ಅರ್ಥಶಾಸ್ತ್ರವನ್ನು ಕೌಟಿಲ್ಯನು ಬರೆದಿದ್ದಾನೆ. ಇವನು ಚಂದ್ರಗುಪ್ತ ಮೌರ್ಯನ ಗುರು ಮತ್ತು ಪ್ರಧಾನಮಂತ್ರಿಯಾಗಿದ್ದನು. ಇವನಿಗೆ ವಿಷ್ಣುಗುಪ್ತ ಮತ್ತು ಚಾಣಕ್ಯ ಎಂಬ ಹೆಸರಿದ್ದವು. ಅರ್ಥಶಾಸ್ತ್ರ ಗ್ರಂಥವು ಸಂಸ್ಕೃತ ಭಾಷೆಯಲ್ಲಿ ರಚಿಸಲ್ಪಟ್ಟಿದೆ. ನೋಡಿ ಇದರಲ್ಲಿ ಏನು ಹೈಲೈಟರ್ ಮಾಡಿದ್ವಲ್ಲ, ಇವು ಇಂಪಾರ್ಟೆಂಟ್ಸ್ಗಳು ಆಗ್ತವೆ. ಕೌಟಿಲ್ಯನಿಗಿದ್ದ 2 ಹೆಸರುಗಳು ವಿಷ್ಣುಗುಪ್ತ, ಇನ್ನೊಂದು ಚಾಣಕ್ಯ ಅಂತೇಳಿ ನಾವು ಹೇಳ್ತೀವಿ. ಹೌದಾ? ಇವನು ಬರೆದಂಥ ಒಂದು ಗ್ರಂಥ ಯಾವುದಪ್ಪ ಅಂತಂದರೆ ಅರ್ಥಶಾಸ್ತ್ರ. ಅದು ಯಾವ ಭಾಷೆಯಲ್ಲಿ ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಇದೆ ಅಂಥೇಳಿ ನಾವು ಹೇಳ್ತೀವಿ. ನೆಕ್ಸ್ಟ್ ಮುದ್ರರಾಕ್ಷ. ಇದು ವಿಶಾಖದತ್ತ ಬರೆದಂಥ ಒಂದು ನಾಟಕ. ಇದು ವಿಶಾಖದತ್ತ ಬರೆದಂಥ ಒಂದು ಸಂಸ್ಕೃತ ನಾಟಕ. ಇವು ಎಲ್ಲಿ ನಮಗೆ ಕೇಳ್ತಾರಪ್ಪ ಅಂತಂದರೆ ಮ್ಯಾಚ್ ದ ಫಾಲೋವಿಂಗ್ ಅಂದರೆ ಹೊಂದಿಸಿ ಬರೆಯಿರಿ ಅನ್ನೋದರಲ್ಲಿ ನಮಗೆ ಈ ಪ್ರಶ್ನೆಗಳು ಬರ್ತವೆ. ನೆಕ್ಸ್ಟು ಚಂದ್ರಗುಪ್ತ ಮೌರ್ಯ. ಇವನ ಕಾಲ ಬಂದು ಶಪು 321 298. ಇವನು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ನಂದವಂಶದ ಕೊನೆಯ ದೊರೆಯನ್ನು ಪದಚ್ಯುತಗೊಳಿಸಿ ತನ್ನ 25ನೇ ವಯಸ್ಸಿನಲ್ಲಿ ಅಧಿಕಾರಕ್ಕೆ ಬಂದನು. ಸಾಮ್ರಾಟ ಅಶೋಕ. ಇವನ ಕಾಲ ಬಂದು 273 232. ಭಾರತ ಇತಿಹಾಸದಲ್ಲಿ ಅಶೋಕನು ಈ ವಂಶದ ಅತ್ಯಂತ ಪ್ರಸಿದ್ಧ ದೊರೆ. ಬಿಂದುಸಾರನ ಮಗನಾದ ಅಶೋಕ ತನ್ನ ತಂದೆಯ ಆಳ್ವಿಕೆಯಲ್ಲಿ ಉಜ್ಜಯಿನಿ ಮತ್ತು ತಕ್ಷಶಿಲಾ ಪ್ರಾಂತ್ಯಗಳ ರಾಜ್ಯಪಾಲನಾಗಿ ಕಾರ್ಯನಿರ್ವಹಿಸಿದನು. ರಾಜನಾದ ಮೇಲೆ ಅಶೋಕ ಕೈಗೊಂಡ ಏಕೈಕ ಯುದ್ಧ ಅಂದರೆ ಅದು ಕಳಿಂಗ. ಎಷ್ಟರಲ್ಲಿ ಅಂದರೆ 261ರಲ್ಲಿ. ಈ ಯುದ್ಧದ ಬಗ್ಗೆ ಅಶೋಕನ 13ನೇ ಬಂಡೆಗಲ್ಲು ಶಾಸನವು ಮಾಹಿತಿ ನೀಡುತ್ತದೆ. ನೋಡಿರಿ, ಕಳಿಂಗ ಯುದ್ಧದ ಬಗ್ಗೆ ನಮಗೆ ಮಾಹಿತಿ ನೀಡತಕ್ಕಂಥ ಶಾಸನ ಯಾವುದಪ್ಪ ಅಂತಂದರೆ 13ನೇ ಬಂಡೆಗಲ್ಲು ಶಾಸನ. ಯಾವುದು? 13ನೇ ಬಂಡೆಗಲ್ಲು ಶಾಸನ ಅಂತೇಳಿ ನಾವು ಹೇಳ್ತೀವಿ. ಅಶೋಕ ಸಾಮ್ರಾಜ್ಯದಲ್ಲಿ ಧರ್ಮ ಪ್ರಚಾರ ಮಾಡಲು ಧರ್ಮ ಮಹಾಮಾತ್ರ ಎಂಬ ಅಧಿಕಾರಿಗಳನ್ನು ನೇಮಿಸಿದನು. ಇಲ್ಲಿ ಕೂಡ ನಮಗೆ ಪ್ರಶ್ನೆ ಕೇಳೋ ಚಾನ್ಸಸ್ ಇರುತ್ತೆ. ಅಶೋಕನು ತನ್ನ ಸಾಮ್ರಾಜ್ಯದಲ್ಲಿ ಧರ್ಮ ಪ್ರಚಾರ ಮಾಡಲು ನೇಮಕ ಮಾಡಿದಂಥ ಅಧಿಕಾರಿಯನ್ನು ಯಾರು ಅಂತ ಕೇಳಿದ್ರೆ ಧರ್ಮ ಮಹಾಮಾತ್ರರು. ಆಮೇಲೆ ಕಳಿಂಗ ಯುದ್ಧದ ಬಗ್ಗೆ ತಿಳಿಸ್ತಕ್ಕಂಥ ಶಾಸನ ಯಾವುದು ಅಂತಂದರೆ ಅಶೋಕನ 13ನೇ ಬಂಡೆಗಲ್ಲು ಶಾಸನ. 250ರಲ್ಲಿ ಮೂರನೇ ಬೌದ್ಧ ಸಮ್ಮೇಳನವನ್ನು ಪಾಟಲಿಪುತ್ರದಲ್ಲಿ ನೆರವೇರಿಸಿದನು. 1837ರಲ್ಲಿ ಬ್ರಿಟಿಷ್ ಅಧಿಕಾರಿಯಾದ ಜೇಮ್ಸ್ ಪ್ರಿನ್ಸೆಪ್ ಅವರು ಅಶೋಕನ ಶಾಸನಗಳನ್ನು ಮೊದಲ ಬಾರಿಗೆ ಓದಿದರು. ಎಷ್ಟರಲ್ಲಿ ಅಂದರೆ 1837ರಲ್ಲಿ. 1915ರಲ್ಲಿ ಚಾರ್ಲ್ಸ್ ಬೆಡೆನ್ ಅವರು ಕರ್ನಾಟಕದ ರಾಯಚೂರು ಜಿಲ್ಲೆ ಮಸ್ಕಿಯಲ್ಲಿ ಅಶೋಕನ ಶಾಸನವನ್ನು ಪತ್ತೆ ಮಾಡಿದರು. ಇದರಲ್ಲಿ ಮೊದಲ ಬಾರಿಗೆ ದೇವಾನಪ್ರಿಯ ಪ್ರಿಯದರ್ಶಿ ಅಶೋಕ ಎಂಬ ಉಲ್ಲೇಖ ಕಂಡುಬಂತು. ಅಂದರೆ ಇಲ್ಲಿ ಮೊದಲು ಅಶೋಕನ ಶಾಸನ ಓದಿದ್ದು 1837ರಲ್ಲಿ. ಯಾರಪ್ಪ ಅಂದರೆ ಬ್ರಿಟಿಷ್ ಅಧಿಕಾರಿ ಜೇಮ್ಸ್ ಪ್ರಿನ್ಸೆಪ್ಪು. ಆಮೇಲೆ ಈ ಮಸ್ಕಿಯಲ್ಲಿರ್ತಕ್ಕಂಥ ಒಂದು ಶಾಸನವನ್ನು ಯಾರು ಇದು ಮಾಡ್ತಾರೆ ಅಂದರೆ 1915ರಲ್ಲಿ ಚಾರ್ಲ್ಸ್ ಬೆಡೆನ್ ಅನ್ನೋರು ಇದನ್ನು ಓದ್ತಾರೆ. ಈ ಒಂದು ಶಾಸನವನ್ನು ಪತ್ತೆ ಮಾಡ್ತಾರೆ. ಈ ಒಂದು ಶಾಸನದಲ್ಲಿ ಪ್ರಿಯದರ್ಶಿ ಅಶೋಕ ಅಂತೇಳಿ ಉಲ್ಲೇಖ ಕಂಡು ಬಂದಿದೆ. ಇದು ಭಾಳಷ್ಟು ಸಾರಿ ಎಕ್ಸಾಮಲ್ಲಿ ಬಂದಿದೆ ಈ ಪ್ರಶ್ನೆ. ಇನ್ನು ಮೌರ್ಯರ ಅರ್ಥವ್ಯವಸ್ಥೆ ಯಾವ ರೀತಿ ಇತ್ತು? ಚಂದ್ರಗುಪ್ತ ಮೌರ್ಯನು ರಾಜ್ಯಪಾಲನಾದ ಪುಷ್ಯಗುಪ್ತನು ಗುಜರಾತಿನ ಜುನಾಗಢದ ಬಳಿ ಸುದರ್ಶನ್ ಸರೋವರ ಎಂಬ ಅಣೆಕಟ್ಟನ್ನು
ನಿರ್ಮಿಸಿದನು. ಸುದರ್ಶನ ಸರೋವರ ಅಣೆಕಟ್ಟು ಯಾರು ನಿರ್ಮಾಣ ಮಾಡಿದ್ರು ಅಂದರೆ ಚಂದ್ರಗುಪ್ತ ಮೌರ್ಯನ ರಾಜ್ಯಪಾಲದ ಪುಷ್ಯಗುಪ್ತನು ಗುಜರಾತಿನ ಜುನಾಗಢದ ಬಳಿ ಎಲ್ಲಿದೆ ಇದು ಅಂದರೆ ಗುಜರಾತಿನ ಜುನಾಗಢ ಬಳಿಯಲ್ಲಿ ಇದೆ. ನೆಕ್ಸ್ಟ್ ಕುಶಾಣರು. ಗಾಂಧಾರ ಶಿಲ್ಪಕಲೆಯು ಇವರಿಂದ ವಿಕಸಿತಗೊಂಡಿತ್ತು. ಕುಶಾಣರು ಯುಚಿ ಸಂತತಿಯವರು ಕುಜಲ್ ಕಟ್ ಪೀಸಸ್ ಈ ರಾಜಮನೆತನದ ಸ್ಥಾಪಕ. ಕುಶಾಣರ ಸ್ಥಾಪಕ ಯಾರಪ್ಪ ಅಂತಂದರೆ ಕುಜಲ್ ಕಟ್ ಪೀಸಸ್. ನೆಕ್ಸ್ಟ್ ವಿಮ್ ಕಟ್ ಪೀಸಸ್ ಮತ್ತು ಕನಿಷ್ಕ ಈ ವಂಶದ ಮುಖ್ಯ ದೊರೆಗಳು. ಇವರಿಬ್ಬರು ಈ ಒಂದು ಕುಶಾಣರಲ್ಲಿ ಇಂಪಾರ್ಟೆಂಟ್ ಅಂದರೆ ಪ್ರಮುಖರು. ವಿಮ್ ಕಟ್ ಪೀಸಸ್ನ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನು ಓಡಿಸಲಾಯಿತು. ಯಾರ ಕಾಲದಲ್ಲಿ ಅಂದರೆ ವಿಮ್ ಕಟ್ ಪೀಸಸ್ನ ಕಾಲದಲ್ಲಿ. ಕನಿಷ್ಕನ ರಾಜಧಾನಿ ಪುರುಷಪುರ. ನೆಕ್ಸ್ಟ್ 4ನೇ ಬೌದ್ಧ ಸಮಾವೇಶವನ್ನು ಕಾಶ್ಮೀರದಲ್ಲಿ ಕನಿಷ್ಕನ ನೇತೃತ್ವದಲ್ಲಿ ನಡೆಸಲಾಯಿತು. ಎಷ್ಟರಲ್ಲಿ ಅಂತಂದರೆ 102. ಎಷ್ಟು? 102. ಗುಪ್ತರು ಮತ್ತು ವರ್ಧನರು. ಗುಪ್ತರ ಸಂತತಿಯು 275ರಲ್ಲಿ ಅಧಿಕಾರಕ್ಕೆ ಬಂದಿತು. ಶ್ರೀಗುಪ್ತ ಇದರ ಸ್ಥಾಪಕ. ಈ ಗುಪ್ತರ ಸ್ಥಾಪಕ ಯಾರಪ್ಪ ಅಂತಂದರೆ ಶ್ರೀಗುಪ್ತ. ಗುಪ್ತರ ಪಾಟಲಿಪುತ್ರವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡರು. ಪಾಟಲಿಪುತ್ರ ಅವರ ಒಂದು ರಾಜಧಾನಿ. ಗುಪ್ತರ ಮೊದಲ ಐತಿಹಾಸಿಕ ಪುರುಷನೆಂದು 1ನೇ ಚಂದ್ರಗುಪ್ತನನ್ನು ಕರೆಯುತ್ತಾರೆ. ಇವನು 319ರಿಂದ 320ರಲ್ಲಿ ಪಟ್ಟಕ್ಕೆ ಬಂದಾಗ ಗುಪ್ತಶಕೆ ಆರಂಭವಾಯಿತು. ನೆಕ್ಸ್ಟ್ ಚಂದ್ರಗುಪ್ತನ ನಂತರ ಇವನ ಮಗ ಸಮುದ್ರಗುಪ್ತನು ಅಧಿಕಾರಕ್ಕೆ ಬಂದನು. ಚಂದ್ರಗುಪ್ತನ ನಂತರ ಇವನ ಮಗ ಸಮುದ್ರಗುಪ್ತನು ಅಧಿಕಾರಕ್ಕೆ ಬಂದನು. ಅರಿಸೇನ ಅಲಹಾಬಾದ್ ಸ್ತಂಭ ಶಾಸನವನ್ನು ರಚಿಸಿದ್ದು. ಇದು ಸಂಸ್ಕೃತ ಭಾಷೆಯಲ್ಲಿದೆ. ಈ ಅರಿಸೇನ ರಚಿಸಿದಂಥ ಶಾಸನ ಯಾವುದಪ್ಪ ಅಂದರೆ ಅಲಹಾಬಾದ್ ಸ್ತಂಭ ಶಾಸನ. ಇದು ಯಾವ ಭಾಷೆಯಲ್ಲಿದೆ ಅಂದರೆ ಸಂಸ್ಕೃತದಲ್ಲಿದೆ. ಇದು ಯಾರ ಬಗ್ಗೆ ತಿಳಿಸುತ್ತೆ ಅಂದರೆ ಈ ಸಮುದ್ರಗುಪ್ತನ ಬಗ್ಗೆ ತಿಳಿಸುತ್ತೆ. 2ನೇ ಚಂದ್ರಗುಪ್ತ 380ರಿಂದ 412. ಇವನಿಗೆ ವಿಕ್ರಮಾದಿತ್ಯನೆಂಬ ಬಿರುದು ಇತ್ತು. ನೆಕ್ಸ್ಟು ಕಾಳಿದಾಸನು ಕಾಳಿದಾಸನ ಕೃತಿಗಳು ಮೇಘದೂತ, ರಘುವಂಶ, ಕುಮಾರ ಸಂಭವ ಹಾಗೂ ಋತು ಸಂಹಾರ, ಅಭಿಜ್ಞಾನ ಶಾಕುಂತಲವು ಅವನ ಶ್ರೇಷ್ಠ ನಾಟಕಗಳಲ್ಲಿ ಒಂದು. ಯಾರ್ದು? ಕಾಳಿದಾಸಂದು. ಶೂದ್ರಕನ ಮುಚ್ಚಕಟಿಕ, ವಿಶಾಖದತ್ತನ ಮುದ್ರ ರಾಕ್ಷಸ. ಸೊ ಇವು ಅವರು ಬರೆದಂಥ ಒಂದು ಕೃತಿಗಳು. ಇವನ್ನ ಯಾಕೆ ಈ ಥರ ಬರೆದಿದ್ವಿ ಅಂತಂದರೆ ಇವು ಮ್ಯಾಚ್ ದ ಫಾಲೋವಿಂಗ್ಸಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಊಣರ ದಾಳಿಯಿಂದ ಗುಪ್ತ ಸಾಮ್ರಾಜ್ಯವು ಪತನ ಕಂಡಿತು. ಯಾರ ದಾಳಿಯಿಂದ ಅಂದರೆ ಊಣರ ದಾಳಿಯಿಂದ ಇವರ ಒಂದು ಸಾಮ್ರಾಜ್ಯ ಪತನ ಕಂಡಿತು ಅಂತ ಹೇಳ್ತೀವಿ ನಾವು. ಚರಕ ಸಂಹಿತೆಯನ್ನು ಬರೆದಿದ್ದಾನೆ. ವರಾಹಮಿಹಿರ ಇವನು ಪಂಚಸಿದ್ಧಾಂತಿಕ ಎಂಬ ಖಗೋಳಶಾಸ್ತ್ರದ ಗ್ರಂಥವನ್ನು ರಚಿಸಿದನು. ಈ ಗ್ರಂಥವನ್ನು ಖಗೋಳಶಾಸ್ತ್ರದ ಬೈಬಲ್ ಅಂತ ಕರೀತಾರೆ. ಖಗೋಳಶಾಸ್ತ್ರದ ಬೈಬಲ್ ಯಾವುದಪ್ಪ ಅಂತಂದರೆ ಪಂಚಸಿದ್ಧಾಂತಿಕ. ಯಾರು ರಚನೆ ಮಾಡ್ತಾರೆ ಅಂದರೆ ವರಾಹಮಿಹಿರ ರಚನೆಯನ್ನು ಮಾಡ್ತಾನೆ. ಇನ್ನು ವರ್ಧನರು. ಪುಷ್ಯಭೂತಿಯು ಈ ವಂಶದ ಸಂಸ್ಥಾಪಕ. ಪ್ರಭಾಕರವರ್ಧನ ಹಾಗೂ ಹರ್ಷವರ್ಧನ ಈ ಮನೆತನದ ಪ್ರಮುಖ ದೊರೆಗಳು. ಹರ್ಷವರ್ಧನನ್ನು ಚಾಳುಕ್ಯ ಕನ್ನಡದ ದೊರೆ 2ನೇ ಪುಲಿಕೇಶಿ ಸೋಲಿಸಿದನು. ಇವನ ಆಸ್ಥಾನದ ಕವಿ ರವಿಕೀರ್ತಿ. ಐಹೊಳೆ ಶಾಸನ. ಇಲ್ಲಿ ನೋಡಿಗ ರವಿಕೀರ್ತಿ ರಚನೆ ಮಾಡಿದ್ದು ಯಾವುದು? ಐಹೊಳೆ ಶಾಸನ. ಹರ್ಷವರ್ಧನನ್ನು ಸೋಲಿಸಿದವನು ಯಾರಪ್ಪ ಅಂತಂದರೆ 2ನೇ ಪುಲಿಕೇಶಿ. 2ನೇ ಪುಲಿಕೇಶಿ ಅಂದ್ರೆ ಒಂದೇ, ಇಮ್ಮಡಿ ಪುಲಿಕೇಶಿ ಅಂದರೂ ಕೂಡ ಒಂದೇ. ನೆಕ್ಸ್ಟು ದಕ್ಷಿಣ ಭಾರತ. ಶಾತವಾಹನರು 230ರಿಂದ 220. ದಕ್ಷಿಣ ಭಾರತದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜ್ಯ ಮನೆತನ ಶಾತವಾಹನರು. ಇದರ ಸ್ಥಾಪಕ ಬಂದು ಸಿಮುಖ. ಇವರ ರಾಜಧಾನಿ ಶ್ರೀಕಾಕುಲಂ. ಗೌತಮಿ ಪುತ್ರ ಶಾತಕರ್ಣಿ ಈ ವಂಶದ ಪ್ರಮುಖ ದೊರೆ. ಇವನಿಗೆ ಇದ್ದ ಬಿರುದು ಸಮುದ್ರ ತೋಯ ಪಿತಾವಾಹನ ಅಥವಾ ಶಾತವಾಹನ ಕುಲವಂಶ ಪ್ರತಿಷ್ಠಾಪಕರ ಎಂಬ ಬಿರುದಿದ್ದವು. ನೆಕ್ಸ್ಟು ಯಜ್ಞಶ್ರೀ ಶಾತಕರ್ಣಿ ಈ ವಂಶದ ಕೊನೆಯ ಅರಸ. ಅಂದರೆ ಶಾತವಾಹನರ ಕೊನೆಯ ಅರಸ ಅವರಂದರೆ ಯಜ್ಞಶ್ರೀ ಶಾತಕರ್ಣಿ. ಆಲನು ಬರೆದ ಗ್ರಂಥ ಗತಸಪ್ತಸತಿ. ಇದು ಪ್ರಾಕೃತ ಭಾಷೆಯಲ್ಲಿದೆ ಮತ್ತು ಆಲ ಎಷ್ಟನೇ ಅರಸಪ್ಪ ಅಂದರೆ 17ನೇ ಅರಸ. ಈ ಗತಸಪ್ತಸತಿಯಲ್ಲಿ ಏನಿದಾವಪ್ಪ ಅಂದರೆ 700 ಶೃಂಗಾರ ಕಾವ್ಯಗಳ ಒಳಗೊಂಡಿದೆ. ಎಷ್ಟು? 700. ನೆಕ್ಸ್ಟ್ ಕದಂಬರು 325ರಿಂದ 540. ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ಸ್ಥಳೀಯ ರಾಜವಂಶ ಇದಾಗಿದೆ. ಇವರ ರಾಜಧಾನಿ ಬನವಾಸಿ, ಈಗಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಮಯೂರವರ್ಮನು ಈ ವಂಶದ ಸ್ಥಾಪಕ. ಕದಂಬರ ಸ್ಥಾಪಕ ಯಾರು? ಮಯೂರವರ್ಮ ಮತ್ತು ಶ್ರೇಷ್ಠನಾದ ಅರಸ. ನೆಕ್ಸ್ಟ್ ಚಿತ್ರದುರ್ಗದ ಚಂದ್ರವಳ್ಳಿ ಶಾಸನ ಮಯೂರವರ್ಮನಿಗೆ ಸಂಬಂಧಿಸಿದೆ. ಚಂದ್ರವಳ್ಳಿ ಶಾಸನ ಯಾರಿಗೆ ಸಂಬಂಧಿಸಿದೆ ಅಂದರೆ ಮಯೂರವರ್ಮನಿಗೆ. ಕನ್ನಡದಲ್ಲಿ ದೊರೆತ ಮೊದಲ ಶಾಸನ ಆಲ್ಮಿಡಿ ಶಾಸನ. ಕನ್ನಡದಲ್ಲಿ ದೊರೆತ ಮೊದಲ ಶಾಸನ ಯಾವುದು? ಆಲ್ಮಿಡಿ ಶಾಸನ. ತಾಳಗುಂದ ಶಾಸನವು ಕರ್ನಾಟಕದಲ್ಲಿ ದೊರೆತ ಪ್ರಥಮ ಸಂಸ್ಕೃತ ಶಾಸನ. ನೋಡಿ, ಕನ್ನಡದಲ್ಲಿ ದೊರೆತ ಮೊದಲ ಶಾಸನ ಯಾವುದಪ್ಪ ಅಂತಂದರೆ ಆಲ್ಮಿಡಿ ಶಾಸನ. ಅದು ಇದು ಸಂಸ್ಕೃತ ಶಾಸನ ಯಾವುದಪ್ಪ ಅಂತಂದರೆ ಕರ್ನಾಟಕದಲ್ಲಿ ದೊರೆತಿರೋದು ಅದು ತಾಳಗುಂದ ಶಾಸನ ಅಂಥೇಳಿ ನಾವು ಹೇಳ್ತೀವಿ. ನೆಕ್ಸ್ಟು ಗಂಗರು
ಸಾಶ 350ರಿಂದ 1004. ಗಂಗ ವಂಶದ ಸ್ಥಾಪಕರು ತಮ್ಮನ್ನು ಇಕ್ವಾಂಶು ವಂಶವರೆಂದು ಹೇಳಿಕೊಂಡರು. ದಡಿಗನಿಂದ ಪ್ರಾರಂಭವಾದ ಗಂಗವಾಡಿ ರಾಜ್ಯವು ಸುಮಾರು 27 ಮಂದಿ ರಾಜರುಗಳಿಂದ ಆಳಲ್ಪಟ್ಟಿತು. ದುರ್ವಿನಿತನು ಗಂಗ ಅರಸರಲ್ಲಿ ಪ್ರಸಿದ್ಧನಾದನು. ಇವನು ಗುಣಾಢ್ಯನ ಒಡ್ಡಕಥ ಅಂದರೆ ಗುಣಾಢ್ಯನ ಒಡ್ಡಕಥ ಗ್ರಂಥವನ್ನು ಪ್ರಾಕೃತದಿಂದ ಸಂಸ್ಕೃತಕ್ಕೆ ಭಾಷಾಂತರಿಸಿದನು. ಯಾರಪ್ಪ ಅಂತಂದರೆ ಈ ದುರ್ವಿನಿತ. ಈ ಒಡ್ಡಕಥ ಈ ಕೃತಿ ಯಾರ್ದಪ್ಪ ಅಂದರೆ ಅದು ಗುಣಾಢ್ಯಂದು. ನೆಕ್ಸ್ಟ್ 58 ಅಡಿ ಏಕಶಿಲಾ ಗುಂಟೇಶ್ವರ ಪ್ರತಿಮೆಯನ್ನು 4ನೇ ರಾಚಮಲ್ಲನ ಮಂತ್ರಿಯಾಗಿದ್ದ ಚಾವುಂಡರಾಯನು ಇದನ್ನು ನಿರ್ಮಿಸಿದನು. ಇದು ಗಂಗರ ಕೊಡುಗೆ. ಯಾರು ಕೊಡುಗೆಪ್ಪ ಇದು ಅಂತಂತಂದರೆ ಇದು ಗಂಗರ ಕೊಡುಗೆ. ದುರ್ವಿನಿತನು ಶಬ್ದಾವತಾರ ಸಂಸ್ಕೃತ ಕೃತಿಯನ್ನು ರಚಿಸಿದನು. ಸ್ತ್ರೀಪುರುಷನು ಗಜಶಾಸ್ತ್ರ, ಎರಡನೇ ಶಿವಮಾಧವನು ಗಜಾಷ್ಟಕ, ಕವಿ ಹೇಮಸೇನು ರಾಘವ ಪಾಂಡವ್ಯ, ನೆಕ್ಸ್ಟ್ ವಾದಿಬಸಿಯನು ಗದ್ಯ ಚಿಂತಾಮಣಿ ಮತ್ತು ಶಾಸ್ತ್ರ ಚೂಡಾಮಣಿ, ನೇಮಿಚಂದ್ರನು ದ್ರವ್ಯಸಾರ ಸಂಗ್ರಹ, ಚಾವುಂಡರಾಯ ಚಾವುಂಡ ಪುರಾಣ. ನೋಡಿ ಇವಾಗ ಇವು ಕೃತಿಗಳು ಏನಿದಾವೆ ಅಂದರೆ ಇವನ್ನ ಎಲ್ಲಿ ಕೇಳ್ತಾನೆ ಅಂದರೆ ಮ್ಯಾಚ್ ದ ಫಾಲೋವಿಂಗ್ಸಲ್ಲೇ ಪ್ರಶ್ನೆಯನ್ನು ಕೇಳ್ತಾನೆ, ಅಥವಾ 3 ಸರಿಯಾಗಿ ಕೊಟ್ಟು 1 ತಪ್ಪು ಕೊಟ್ಟು ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತೇಳಿ ಕೊಡ್ತಾನೆ. ಸೊ ಈ ರೀತಿ ಇವುಗಳನ್ನು ಕೇಳ್ತಾರೆ. ಇನ್ನು ಉಳಿದಿದ್ದು ಬಾದಾಮಿ ಚಾಲುಕ್ಯರನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡ್ತೀನಿ. ಇದು ರಿವಿಷನ್ಗೋಸ್ಕರ ಮಾಡಿದ್ದು, ಇದರಿಂದ ನಿಮಗೂ ಯೂಸ್ ಆಗ್ಬೋದು.